ಕಳೆದ 20 ವರ್ಷಗಳಿಂದ ಅತಿ ಕಡಿಮೆ ಸಂಬಳದಲ್ಲಿ ಕನಿಷ್ಠ ವೇತನವೂ ಸಿಗದೆ ಶಾಲಾ ಮಕ್ಕಳಿಗೆ ಪ್ರೀತಿಯಿಂದ ಅಡುಗೆ ತಯಾರಿಸಿ ಬಡಿಸುತ್ತಿರುವ ಬಿಸಿಯೂಟ ನೌಕರರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ಕೂಡ ಸರ್ಕಾರದ ಮಹಿಳಾ ದೌರ್ಜನ್ಯ ಆಗಿದೆ ಎಂದು ಹಿರಿಯ ಕಾರ್ಮಿಕ ಮುಖಂಡರಾದ ಬಿಎಂ ಭಟ್ ಹೇಳಿದರು. ಪುತ್ತೂರು ಮತ್ತು ಕಡಬ ತಾಲೂಕು ಅಕ್ಷರ ದಾಸೋಹ ನೌಕರರ ಸಮಾವೇಶವನ್ನು ಉದ್ದೇಶಿಸಿ ಕೆಲವು ಅಸಂಘಟಿತ ಕಾರ್ಮಿಕರಿಗೆ ಕೊರೋನಾ ಪ್ಯಾಕೇಜ್ ನೀಡಿದ ಸರ್ಕಾರ ಈ ಮಹಿಳಾ ನೌಕರರಿಗೆ ಯಾವುದೇ ಪರಿಹಾರ ನೀಡಿಲ್ಲ. ಮಾತ್ರವಲ್ಲ, ಕಳೆದ 6 ತಿಂಗಳಿಂದ ಸಂಬಳವನ್ನು ನೀಡದೆ ಶೋಷಿಸುತ್ತಿರುವುದು ಖಂಡನೀಯ ಎಂದರು. ಶಾಲೆಯ ಮಕ್ಕಳ ಹಸಿವೆ ತಣಿಸಲು ಮಧ್ಯಾಹ್ನದ ಊಟ ಬಡಿಸುತ್ತಾ ತಾಯಿಯ ಸ್ಥಾನ ತುಂಬುವ ಮಹಿಳೆಯರ ತಮ್ಮ ಸ್ವಂತ ಮಕ್ಕಳಿಗೆ ಊಟ ನೀಡಬೇಕೆಂಬುದನ್ನು ಅರ್ಥ ಮಾಡಿಕೊಂಡು ಬಾಕಿ ಇರುವ ಸಂಬಳವನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ನಿರಂತರ ಬೆಲೆ ಏರಿಕೆಯ ನಡುವೆ ಬದುಕಲಾರದ ದುಸ್ಥಿತಿಗೆ ತಲುಪಿದ ಬಿಸಿಯೂಟ ನೌಕರರ ವೇತನವನ್ನು ಕನಿಷ್ಠ ಮಾಸಿಕ ರೂಪಾಯಿ 10,000ಕ್ಕಾದರೂ ಏರಿಸಬೇಕಿದೆ ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಸಭೆಯ ಬಳಿಕ ಪುತ್ತೂರು ಎಸಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ನೀಡಲಾಯಿತು.